ಪಿಯ ಮಾಂಗೋಡು ಬೆಟ್ಟು ಬಬ್ಬುಸ್ವಾಮಿ ದೈವಸ್ಥಾನದಲ್ಲಿ ಬಬ್ಬುಸ್ವಾಮಿ ಹಾಗೂ ಪರಿವಾರ ದೈವಗಳ ನೇಮೋತ್ಸವ ನಡೆಯಲಿದೆ. ಇದೀಗ ಇದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ನಡೆಸಲಾಗುತ್ತಿದೆ. 9 ವರ್ಷಗಳ ಬಳಿಕ ನಡೆಯುವಂತಹ ಈ ಒಂದು ನೇಮೋತ್ಸವದಲ್ಲಿ ಪಾಲ್ಗೊಳ್ಳಲು ಭಕ್ತರು ಕಾತರರಾಗಿದ್ದಾರೆ. 21-3-2024ರಿಂದ 24-3-2024ರವರೆಗೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನೇಮೋತ್ಸವ ನಡೆಯಲಿದೆ ಎಂದು ಅಲ್ಲಿನ ಆಡಳಿತ ಮಂಡಳಿ ಸದಸ್ಯರು ತಿಳಿಸಿದ್ದಾರೆ. ಕಿರೋಡಿ ರಾಮಚಂದ್ರರಾಯರನ್ನ ಅಂದೇಟು ಇತ್ತು ಅಂಚ ಅವೇಡ್ದು ಬೊಕ್ಕ ಶ್ರೀನಿವಾಸರಾಯರು ಬೊಕ್ಕ ಸದಾನಂದ ಮಾಸ್ಟರ್ ಆಗಲು ಒಂಜೇ ಕ್ಲಾಸ್ ಇತ್ತಿನಾಗಲು ಅಂಚ ಒಂಜಿ ದಿನ ಒಂಜಿ ಸನ್ಯಾಸಿ ರಾಯರ್ನ ಇಲ್ಲ ಬತ್ತದು ಎಂಕ್ ಭಿಕ್ಷೆ ಬೋಡುನೊಂದು ಕೇಂಡೇರ್ಗೆ ಭಿಕ್ಷೆ ಬೋಡುನೊಂದು ಕೇನ್ನಾಗ ಎಂಕ್ ಭಿಕ್ಷತ್ ಎನ್ನ ಮುಲ್ಪ ದೈವ ಉಂಡು ಎನ್ಗಳು ನಮ್ಮೊಂದು ತೇರು ತುಂಬುದಾಗಲು ನಿಗಲವಿನ ನಮ್ಮಂದೇ ಅಡೆಗೆ ಬಿಡ್ತಾರೆ ಅಂಚಾದು ಅವೇನು ಜೀರ್ಣತ್ತಿ ನಾವು ನನಗೂ ಸರಿ ಮಲ್ಪೊಡು ಅನ್ನೊಂದು ಅವು ತೋಜಿದು ಅವು ಪಂಡದು ಅವು ಸನ್ಯಾಸಿ ಬತ್ತಿನೇಟ ಹೆಸರಾದು ಸನ್ಯಾಸಿಗೆ ಏನೆಲ್ಲ ಕಾಣಿಕೆ ಕೊರಪೆ ಅನ್ನೊಂದು ಆಗಲು ಉಲಾಯಿ ಪೋಯಿನದಾಗ ವಿದಾಯಿ ಬನ್ನಾಗ ಆ ಸನ್ಯಾಸಿ ಮಾಯ ಆದ ತನಗೆ ಅಂಚನೆ ಮಾಯಾದಿತ್ತು ಕೂಡಲೇ ಅಗಲೆ ಗೊಂಜಿ ನಮ್ಮುಂಡಿ ಪೋಡ್ಗೆ ಪುಟಗಿನೇ ಸದಾನಂದ ಮಾಸ್ಟರ್ನೊಂದು ಮುಲ್ಪ ಶಾಲೆದ ಅಧ್ಯಾಪಕರಾದಿತ್ತೇರು ಅರೇನಲ್ಲೇ ಪುಡ್ದು ಅರಣ್ಯ ಮುಖಾಂತರ ಮುಲ್ಪದ ಕ್ಷೇತ್ರದ ಅಭಿವೃದ್ಧಿ ಮಲ್ಪೊಡ್ನೊಂದು ಪುರ ಒಂದು ಪಾತೇರಿಯರು ಆ ಅಭಿವೃದ್ಧಿ ಮಲ್ಪೊಡ್ನ ಪಾತೇರ್ಗೆ 6 ಬೋಡಾಪಿನ ಊರುದಾಗಲೇನು ಪುರ ಒಟ್ಟು ಕುಡ್ಪೊಂದು ಅಲ್ತ ಮುಲ್ಪ ಈ ಜಾಗದ ಪಂಡ ಬೈತ ಮಾಡ್ಲ ಅವು ಬೂರ್ದುತ್ತುಂಡು ಐಕ್ ಏರ್ಲ ಉಲಾಯಿ ಪೋಪಿಲಕ್ಕೈತೆ ಜಂತು ಉಲಾಯಿ ತೂವನಗನೆ ಪೋಡ್ಗೆ ಆಪಿನ ಪರಿಸ್ಥಿತಿ ಇತ್ತು ಅಂಚ ಅವೇನು ಪೂರ ಊರ್ದಾಗಲ್ನ ಮುಖಾಂತರ ಮಧ್ಯಾಹ್ನ 3 ಗಂಟೆಗೆ ಕುತ್ಪಾಡಿಯ ಗ್ರಾಮ ದೇವಸ್ಥಾನ ಕಾನಂಗಿ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನದಿಂದ ಬಬ್ಬುಸ್ವಾಮಿಯ ಸ್ಥಾನದ ತನಕ ಹೊರೆಕಾಣಿಕೆ ಮೆರವಣಿಗೆ ನಡೀತದೆ ಮಧ್ಯಾಹ್ನ 3 ಗಂಟೆಗೆ. ಆನಂತರ 22 ತಾರೀಕಿಗೆ ಇಲ್ಲಿ ಶುದ್ಧ ಕಲಶ ಬಿಂಬ ಶುದ್ಧ ಇದೆಲ್ಲ ಆಗ್ತದೆ. ಆನಂತರ ಕಂಬೆರ್ಕಳ ದರ್ಶನ ಆಗ್ತದೆ. ಆನಂತರ 23ನೇ ತಾರೀಕಿಗೆ ಅನ್ನ ಸಂತರ್ಪಣೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ ಆಗ್ತದೆ. ಆನಂತರ ಕುತ್ಪಾಡಿಯ ಶಾಲಾ ವಠಾರದಲ್ಲಿ ದಾಂತಿ ಕುಟುಂಬಸ್ಥರಿಂದ ಬಂದಿರತಕ್ಕಂಥ ಒಂದು ಜಾಗ ಉಂಟು. ಆ ಜಾಗದಲ್ಲಿ ಬಬ್ಬುಸ್ವಾಮಿ ಮತ್ತು ತನ್ನಿಮಾಣಿಗ ಮತ್ತು ಪರಿವಾರ ದೈವಗಳ ನೇಮೋತ್ಸವ ನಡೆಯಲಿಕ್ಕಿದೆ. ಅದು 24 ಸಂಜೆ ತನಕ ನಡೀತದೆ. ಇಲ್ಲಿ ಒಂದು ಪ್ರಧಾನವಾಗಿ ಕಂಬೆರ್ಕಳ ಅಂತೇಳಿ, ಕಂಬಿಗಾರ ಅಂತೇಳಿ. ಆನಂತರ ಮತ್ತೊಂದು ಪ್ರಧಾನ ದೈವ ಬಬ್ಬುಸ್ವಾಮಿ, ಮಾಂಗೋಡು ಬೆಟ್ಟು ಬಬ್ಬುಸ್ವಾಮಿ ಎಂದೇ ಪ್ರಸಿದ್ಧ ಇಲ್ಲಿ. ಮಾಂಗೋಡು ಬೆಟ್ಟು ಅಂತೇಳಿ ಇಲ್ಲಿಗೆ ಹೆಸರು. ಆನಂತರ ತನ್ನಿಮಾಣಿಗ, ಆನಂತರ ಜುಮಾದಿ, ಆನಂತರ ಗುಳಿಗದ್ವಯರು ಮತ್ತು ಕೊರಗಜ್ಜ ನೀಚ. ಹೌದು, ಅದೆಲ್ಲ ಸರ್ವೇ ಸಾಧಾರಣವಾಗಿ ಬಬ್ಬುಸ್ವಾಮಿಯಲ್ಲಿ ಇರುವಂಥದ್ದು. ಹೌದು, ಒಟ್ಟಿಗೆ ಪರಿವಾರ ದೈವಗಳು ಅವರೆಲ್ಲ ಇದ್ದಾರೆ. ಇದು ಮುಟ್ಟಲ್ಲ ಅದಾಗ ದಿವಸ ಅವನಿ ಅದಾಗ ಒಂದು ಮುಲ್ಪ ಅಲ್ಪ 2 3 ದಿಕ್ಕಡ ಒಂದು ಅವೆರಡು ಬಕ್ಕ 2 ದಿಕ್ಕಡ ಅಲ್ಪ ಅನ್ಕೊ ಶಾಲೆದ ಅಲ್ಪ
ಹಾಂ ಮಸ್ತ್ ಜನ ಸೇರಿ ಹೋಗ್ತೇವೆ ಅವಳು ಬಬ್ಬು ಸ್ವಾಮಿನ ಸೇರಂದ್ರೆ ಕುಂಡಿ ಹಾಂ ಕೈಯನ್ನು ಅಲ್ಪ ಅಲ್ಪ ವರ್ಷ ಈ ಸಾವನೋ ಸೇರಿದು ಕಬಡ್ಡಿ ಮಗಲು ಪುರ ಸೇರಿ ಹಾಂ ದೇವಸ್ಥಾನ ಏನಿದೆ ಇಲ್ಲಿ ನಾವು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ತಂದೆಯವರ ಕಾಲದಿಂದ ಕೂಡ ಈ ಒಂದು ದೇವಸ್ಥಾನದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈಗ ಸಾಧಾರಣ ಈಗ ಒಂದು ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಇದು ಒಂದು 4ನೇ ಬಾರಿ ನೇಮೋತ್ಸವ ನಡೆಯುತ್ತಿರುವಂತಹ ಇದು. ಇಷ್ಟುವರೆಗೆ ಎಲ್ಲ ವರ್ಷಾನುಪ್ರತಿ ಆರೈಕೆ ಸೇವೆ ಏನಾಗಲಿ ಅದೆಲ್ಲ ನಡೀತಾ ಇದೆ. ಹಾಗೆಯೇ ಈ ಒಂದು ಜಾಗದಲ್ಲಿ ಒಳ್ಳೆಯ ಕಾರ್ಣಿಕ ಕೂಡ ಇದೆ. ಅಂದರೆ ಈ ಒಂದು ನಮ್ಮ ಕೊರಗಜ್ಜ ದೈವ ಏನಿದೆ, ಈ ಕೊರಗಜ್ಜ ದೈವದ ಈ ಒಂದು ಕಾರ್ಣಿಕ ಶುರುವಾದ ಮೇಲೆ ಇಲ್ಲಿ ಕೂಡ ಒಳ್ಳೆಯ ಕಾರ್ಣಿಕವನ್ನು ಇಲ್ಲಿ ನಮ್ಮ ಸಮಿತಿಯಲ್ಲಿ ಕೆಲವರಿಗೆ ಏನು ಸಮಸ್ಯೆ ಆದಾಗ ಈ ಒಂದು ಮಾಂಗೋಡುಬೆಟ್ಟು ಬಬ್ಬುಸ್ವಾಮಿ ಕುತ್ಪಂಗತ ಸದಾನ್ ಮಾಷು ಬೊಕ್ಕ ಲಕ್ಷ್ಮೀಕಾಂತ್ ಪಂತ್ 2 ಜನ ಐತೆ ನಮ್ಮೊಟ್ಟಿಗೆ ಇಜ್ಜೇರು ಅಗಲ್ನ ಆದರ್ಶನ ಪತ್ತೊಂದು ಎಂಕಲು ಸಾಧಾರಣ ಒಂಜಿ 1 ವರ್ಷದ ಬೊಕ್ಕ ಸಿರಿಸಿಂಗಾರ ನೇಮೋತ್ಸವ ಮಲ್ಪಡಿಂದು ಪೂರ ಗುರ್ಕರ್ನಗಲು ಆಡಳಿತ ಕಮಿಟಿದಾಗಲು ಊರ್ದಾಗಲು ಪೂರಾಗಲ ಒಟ್ಟಾದು ಸಿರಿಸಿಂಗಾರದ ಒಂಜಿ ನೇಮೋತ್ಸವ ಮಲ್ಪಗಂದು ಒಂಜಿ ಸಂಕಲ್ಪ ಮಲ್ದಿರು. ಪೂರಾಗಲ ಒಟ್ಟಾದು ಏನನ್ನು ನೇಮೋತ್ಸವದ ಅಧ್ಯಕ್ಷ ಮಲ್ದಿರು. ಈ ಒಂಜಿ ಬಬ್ಬುಸ್ವಾಮಿನ ಸೇವೆ ಮಲ್ಪನಂಚಿತ್ತಿನ ಒಂಜಿ ಯೋಗ ಬೊಕ ಭಾಗ್ಯ ಬಂದು ಎನ್ನುವುದು ಏನು ಸಂತೋಷ ಒಪ್ಪಿದೆ. ನಮ್ಮ ಪೂರಾಗಲ್ಲ ಒಂಜಿ ಇಲ್ಲದ ಒಂಜಿ ಕುಟುಂಬದ ಲೆಕ್ಕ ಎನ್ನುವುದು ಪೂರ ಜಾತಿ ಮತ ಭೇದ ದಾಂತೆ ಪೂರಾಗಲ್ಲ ಒಟ್ಟಾದು 1 ವರ್ಷ ಬೊಕ್ಕ ಆಪಿನಂಚಿತ್ತಿನ ಒಂಜಿ